ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರು, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಸೌರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆಗಿ ಮಮತಾ ಕೋಟೆಯನವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವರ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತೊಂದು ಚಪಾತಿಗೆ ಸೈಡ್ ಡಿಶ್ ಆಗಿ ಆಲೂಗಡ್ಡೆ ಮತ್ತು ಪಾಲಕ್ ಸೊಪ್ಪಾಗಿ ಒಂದು. ಚಪಾತಿಗೆ ಹೌದು. ಏನು ನಾವು ಆಲೂಗಡ್ಡೆ ಬಾಜಿ ಎಲ್ಲ ಮಾಡ್ತೇವೆ, ಅದೇ ಟೈಪ್ ಬರುತ್ತಾ? ಸಬ್ಜಿ ಥರ. ಸಬ್ಜಿ ಥರ ಅಲ್ಲ. ಓಕೆ, ಆಮೇಲೆ ಇನ್ನೊಂದು ಕ್ಯಾರೆಟ್ ಮತ್ತು ಬನಾನಾ ಹಾಕೊಂಡು ಜ್ಯೂಸ್, ಮಿಲ್ಕ್ ಶೇಕ್ ಮಾಡುವ. ಇದು ಭಯಂಕರ ಚೆನ್ನಾಗಿರ್ಬೋದಲ್ಲ, ಕ್ಯಾರೆಟ್ ಮತ್ತು ಬನಾನಾ. ಹೌದು. ಇದು ಬನಾನಾ ಜ್ಯೂಸ್ ಅಂತ ಹೇಳಲಿಕ್ಕಾಗಲ್ಲ, ಕ್ಯಾರೆಟ್ ಜ್ಯೂಸ್ ಅಂತೆಲ್ಲ. ಕ್ಯಾರೆಟ್ ಮತ್ತು ಬನಾನಾ ಮಿಕ್ಸ್ ಜ್ಯೂಸ್ ಅಂತ ಹೇಳ್ಬೋದಲ್ಲ. ಓಕೆ, ಎರಡು ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯಿತು. ಈಗ ಫಸ್ಟಿಗೆ ಯಾವ್ದು ಮಾಡ್ತೀರಿ? ಈಗ ಚಪಾತಿಗೆ ಸೈಡ್ ಡಿಶ್ ಮಾಡ್ತೀರಾ? ಅದೇ ಮಾಡ್ತೀರಾ? ಜ್ಯೂಸ್ ಲಾಸ್ತಿ ಮಾಡೋದಲ್ಲಿ. ಓಕೆ, ಬಟಾಟೆ ಅಲ್ಲ, ಆಲೂಗಡ್ಡೆ ಮತ್ತು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು. ಓಕೆ, ಇದರಲ್ಲಿ ಆ್ಯಕ್ಚುಲಿ ಪಾಲಕ್ ಸೊಪ್ಪು ಎಕ್ಸ್ಟ್ರಾ ಆಗೋದಲ್ಲ. ಓಕೆ, ತೆಂಗಿನಕಾಯಿ ಎಲ್ಲ ಹಾಕಿ ಹಿಡ್ಕೊಂಡಿದ್ದೀರಾ, ಅದೆಲ್ಲ ಮಿಕ್ಸ್ ಮಾಡಿ ಈಗ ಗಮ್ಮತ್ತು ಮಾಡ್ತೀರ ಅಂತ ಕಾಣುತ್ತೆ. ಓಕೆ, ಸ್ಟಾರ್ಟ್ ಮಾಡುವ. ಏನು ಬೇಕು ಫಸ್ಟಿಗೆ? ಬನ್ನಿ. ಓಕೆ, ಫಸ್ಟಿಗೆ ಬಣಲೆ ಬೇಕಲ್ಲ, ಒಲೆ ಉರಿಸ್ಬೇಕಲ್ಲ. ಆಯಿಲ್ ಹಾಕ್ಬೇಕಾ? ಎಣ್ಣೆ ಹಾಕಿ. ಎಣ್ಣೆ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಹಾಕಿ ಸ್ವಲ್ಪ ಸಾಕು. ಈಗ ಈ ಥರ ಬಾಜಿ ಎಲ್ಲ ಮಾಡುವಾಗ ಬಟಾಟೆಯನ್ನು ಮೊದಲೇ ಬೇಯಿಸಿ ಆ ಥರ ಮಾಡ್ತೀವಿ. ಹೌದು, ಇದಂದರೆ ಜೀರಿಗೆ ಎಲ್ಲ ಹಾಕಿ ಸ್ವಲ್ಪ. ಅಂದರೆ ಈಗ ಇಡೀ ಬಟಾಟೆಯನ್ನು ಬೇಯಿಸಿ ಸ್ಮ್ಯಾಶ್ ಎಲ್ಲ ಮಾಡ್ತಾರೆ ನೋಡಿ, ಆ ಥರ. ಹೌದು. ಇದು ಪಾಲಕ್ ಸೊಪ್ಪು ಹಾಕಿ ಅಂದರೆ ಇದರಲ್ಲಿ ಈಗ ಮಾಡುವಾಗಲೇ ಬೇಯಬೇಕು, ಆ ಥರ. ಸಪ್ರೇಟ್ ಬೇಯಿಸ್ಬೇಕು ಅಂತಿಲ್ಲ. ಆಲೂಗಡ್ಡೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಬಂದರೆ ಸಾಕಾಗ್ತಿಲ್ಲ. ಓಕೆ, ಈಗ ಎಣ್ಣೆ ಬಿಸಿಯಾಗಿದೆ. ಜೀರಿಗೆ ಹಾಕ್ತಿದ್ದೇನೆ. ಓಕೆ, ಒಂದು 1/4 ಸ್ಪೂನ್. ಓಕೆ, ಗ್ಯಾಸ್ ಸಣ್ಣವರೆ ಎಲ್ಲಿರ್ತೇನೆ. ಸಣ್ಣವರೆಲ್ಲ. ಓಕೆ, ಈಗ ಇದು ಆಲೂಗಡ್ಡೆಯನ್ನು ನೀರಿನಲ್ಲಿ ಹಾಕಿಟ್ಟಿದ್ದೇನೆ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಉಂಟು. ಓಕೆ, ಕೈಯಲ್ಲಿ ಹಿಂಡಿ ಬೇಕಾದ್ರೆ ಹಾಕ್ಬೋದಲ್ಲ? ಹಾಕ್ಬೋದು, ಹೇಗೂ ಹಾಕ್ಬೋದು. ಹೀಗೆ ಕಟ್ ಮಾಡಿ ಬೇಗ ಬೇಯ್ತದ ಅದು? ಇದು ಸಣ್ಣ ಕಟ್ ಮಾಡಿದ್ದೇನೆ, ಸಣ್ಣ ತುಂಡಾಗಿ, ಮತ್ತೆ ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಓಕೆ, ಅಂದರೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಲಿಕ್ಕೆ ಉಂಟಾ ಏನು ಆ ಥರ? ಇಲ್ಲ, ಎಣ್ಣೆ ಫ್ರೈ ಎಲ್ಲ ಬೇಯಿಸಲ್ಲ. ಓ, ಈ ಪಲ್ಯ ಎಲ್ಲ ಮಾಡ್ತಾರಲ್ಲ, ಬಟಾಟೆ ಪಲ್ಯ ಎಲ್ಲ ಮಾಡುವಾಗ ಬೇಯಿಸು ಆ ಥರ? ಇದಕ್ಕೆ ಎಣ್ಣೆ, ನೀರು ಹಾಕ್ಲಿಕ್ಕಿಲ್ಲ, ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ. ಎಣ್ಣೆಯಲ್ಲಿ ಫ್ರೈ ಆಗಬೇಕಲ್ಲ. ಓಕೆ, ಸ್ವಲ್ಪ ಮುಚ್ಚಳ ಮುಚ್ಚಬೇಕಾ? ಅಂದರೆ ಇದೊಂದು ಅರ್ಧ ಬೇಯಬೇಕು. ಈಗ ಬಿಸಿ ಬಿಸಿ ಆಗಿದ್ದು ಬೇಕಲ್ಲ, ಎಣ್ಣೆಯಲ್ಲಿ ಹೊರದು ತಿನ್ನುವಂಥದ್ದು ಆ ಥರ ಎಲ್ಲ. ಓಕೆ, ಬಟಾಟೆಯಲ್ಲಿ ಸಾಂಬಾರೆಲ್ಲ ಮಾಡ್ತೇವೆ, ಪೋಡಿ ಎಲ್ಲ ಮಾಡ್ತೇವೆ. ಈ ಥರ ಬಾಜಿ ಹೇಗೂ ಮಾಡ್ತೇವೆ, ಯಾವುದಕ್ಕೆ? ಚಪಾತಿ ಇದಕ್ಕೆ. ಬೇರೆ ಏನು ಬಟಾಟೆಯಿಂದ ಎಕ್ಸ್ಟ್ರಾ ಏನಾದರೂ ಇವಾಗಿನ ಡಿಶ್ ಥರ ಏನಾದರೂ ಮಾಡ್ತಾಯಿದ್ದೀರಾ? ಇವಾಗಿನಿಲ್ಲ, ಜಾಸ್ತಿಯಾಗಿ ಆಲೂಗಡ್ಡೆ ಮತ್ತು ಹೆಸರು ಹಾಕಿದ ಪದಾರ್ಥ ಆ ಥರ. ಓಕೆ, ಬಟಾಟೆ ಇದ್ದರೆ ಸಾಕು, ತೆಂಗಿನಕಾಯಿ ಕೂಡ ಬೇಕು ಅಂತಿಲ್ಲ, ಯಾಕಂದರೆ ಇದರ ಸ್ವಲ್ಪ ದಪ್ಪ ಬರುತ್ತೆ, ಸ್ವಲ್ಪ ಜಾಸ್ತಿ ಬೆಂದಿರಲ್ಲ. ಓಕೆ, ಇದು ಒಂದು 5 ನಿಮಿಷ ಬೇಯಲೇ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋದು, ಈ ಥರ ಕಲರ್ ಬರ್ತದೆ ನೋಡಿ. ಹೌದು, ಮೇಲ್ಗಡೆ ಅಲ್ಲ. ಓಕೆ, ಸಾಕಾ ಬೇಯಿದ್ದು? ಅದನ್ನು ಪಾಲಕ್ ಸೊಪ್ಪು ಆಗೋ ಪುನಃ ಬೇಯ್ತದಲ್ಲ. ಕರಿಬೇವು ಹಾಕ್ತಿದ್ದೇನೆ. ಓಕೆ, ಹಸಿಮೆಣಸಿನಕಾಯಿ,
ಖಾರಕ್ಕೆ ಹಸಿಮೆಣಸೇ ಜಾಸ್ತಿ ಯೂಸ್ ಮಾಡೋದಾ? ಹಾಂ. ಈಗ ಈರುಳ್ಳಿ ಈರುಳ್ಳಿ ಅಂತೂ ಕ್ವಾಂಟಿಟಿ ಜಾಸ್ತಿ ಉಂಟಲ್ಲ, ಒಂದೂವರೆ ಈರುಳ್ಳಿ ಉಂಟು. ಈಗ ಪಾಲಕ್ ಸೊಪ್ಪು ಹಾಕ್ತೇನೆ. ಓಕೆ, ನೀವು 2 ಕಪ್ ತಗೊಂಡಿದ್ರಾ ಪಾಲಕ್? ಹೌದು. ಓಕೆ, ಅದು ಜಾಸ್ತಿ ಬೇಕು ಅಂತ ಹೇಳ್ತೀವಿ. ಅದು ನೋಡಲಿಕ್ಕೆ ಮಾತ್ರ ತುಂಬ ಕಾಣುತ್ತೆ, ಮತ್ತು ಬೇಯುವಾಗ ಏನಿಲ್ಲ ಅಲ್ಲ, ಫುಲ್ಲು ಕಡಿಮೆ ಕಾಣುತ್ತೆ. ಇವಾಗ ನೋಡಿದರೆ ಬಟಾಟೆಗಿಂತ ಜಾಸ್ತಿ ಪಾಲಕ್ ಸೊಪ್ಪೆ ಹಾಕಿದ್ರು. ಹೌದು. ನಾನು ಅವ್ರದ್ದು ಮಸಾಲೆ ಬೇಕಾ ಇದಕ್ಕೆ ಹೇಗೆ ಆ್ಯಡ್ ಮಾಡಲಿಕ್ಕೆ ಉಂಟು ಅಥವಾ ಮೆಣಸು ಅದೇ ನಾನು ಮಸಾಲ ಕೂಡ ಹಾಕ್ಬೋದು, ಮೆಣಸಿನ ಪುಡಿ ಕೂಡ ಹಾಕ್ಬೋದು. ಹಾಂ, ಓಕೆ. ನೋಡಿ ಹಾಕುವ ತುಂಬ ಇತ್ತು ಈಗ. ಹೌದು. ಈ ಹರಿವೆ ಪಲ್ಯ ಎಲ್ಲ ಮಾಡುವಾಗ ಹಾಗೆ ಬರುತ್ತಲ್ಲ ನೋಡಿ. ಈಗ ಟೊಮೆಟೊ ಹಾಕ್ತಿದ್ದೇನೆ. ಟೊಮೆಟೊ, ಓಕೆ. ನೀವು ಟೊಮೆಟೊ ಲಾಸ್ಟಿಗೆ ಹಾಕ್ತಿದ್ದೀರಾ? ಹೌದು. ನಮಗಾಗಿ ಎಲ್ಲೂ ಫ್ರೈ ಮಾಡುವಾಗ ಹಾಕ್ತಾ ಇದ್ದಾರೆ. ಈಗ ಉಪ್ಪು ಹಾಕ್ತಿದ್ದೇನೆ, ಸ್ವಲ್ಪ ಹಾಕ್ತಿದ್ದೇನೆ. ಹಾಂ, ಸಾಕಾಗುತ್ತಾ ಅಷ್ಟು? ಸಾಕು, ಜಾಸ್ತಿ ಆಯ್ತು ಮತ್ತೆ. ಹಾಂ, ಆಮೇಲೆ ಹಾಕ್ಕೊಳ್ಬೋದಲ್ಲ. ಕಡಿಮೆ ಆದರೆ ಹಾಕ್ಕೊಳ್ಬೋದು, ಜಾಸ್ತಿ ಆದರೆ ಏನು ಮಾಡಲಿಕ್ಕೆ ಆಗಲ್ಲ. ಸ್ವಲ್ಪ ಹೊತ್ತು ಮುಚ್ಚಳ ಹಾಂ, ಓಕೆ. ಇದೊಂದು 5 ನಿಮಿಷ ಬೇಯಬೇಕಲ್ಲ. ಸೊಪ್ಪು ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಒಟ್ಟಿಗೆ ಬೇಯಬೇಕು. ಟೊಮೆಟೊವನ್ನು ಸಪ್ರೇಟಾಗಿ ಫ್ರೈ ಮಾಡಲಿಲ್ಲ, ಒಟ್ಟಿಗೆ ಸೊಪ್ಪಿನ ಜೊತೆ ಹಾಕಿದೆ. ನೋಡ್ತೇನೆ. ಓಕೆ, ನೋಡಿ ನೀರು ಕೂಡ ಎಷ್ಟು ಬಿತ್ತಿದ್ದಲ್ಲ, ಟೊಮೆಟೊದಲ್ಲೆಲ್ಲ ನೀರು ಬೇಕು. ಈಗ ಇದಕ್ಕೆ ನಾನಂದ್ರವರ ಮಸಾಲ ಹಾಕಿ ಹಾಕೋಣ. ಓಕೆ, ನಾನವರ ಮಿಕ್ಸ್ ಮಸಾಲ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಈ ಮಸಾಲದಲ್ಲಿ ಹೇಗೆ ಅಂತ ಹೇಳಿದರೆ ಸಾಧಾರಣ ಎಲ್ಲ ಇರುತ್ತೆ ಇದರಲ್ಲಿ. ಇವನ್ ನಮ್ಮ ಏನು ಬೆಳ್ಳುಳ್ಳಿ ಕೂಡ ಇದರಲ್ಲಿ ಇರುತ್ತೆ. ಸಾಕಾ? ಸ್ವಲ್ಪ ಸ್ವಲ್ಪ ಸಾಕು 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 ಸಾಕು. ಓಕೆ, ಆ್ಯಕ್ಚುಲಿ ಈ ಥರ ನಾನಾ ಮಸಾಲೆ ಅವ್ರದ್ದು ಇದೊಂದು ಸ್ಪೆಷಲ್. ಅಂದರೆ ಒಂದು ಮಸಾಲದಲ್ಲಿ ಎಲ್ಲ, ಅಂದರೆ ಈ ಮಸಾಲೆ ಹಾಕಿದರೆ ಸಾಕು, ಆಮೇಲೆ ಮೆಣಸು ಏನು ಹಾಕಬೇಕು ಅಂತಿಲ್ಲ ನಿಮಗೆ. ಒಂದು ಗರಂ ಮಸಾಲೆ ಎಲ್ಲ ಅದರಲ್ಲೇ ಮಿಕ್ಸ್ ಆಗಿರುತ್ತೆ ನೋಡಿ. ಪರಿಮಳ ಚೆನ್ನಾಗಿ ಬರೋಲ್ಲ, ಹೇಗೆ ಬರುತ್ತೆ? ಚೆನ್ನಾಗಿ ಬರುತ್ತಾ? ಚೆನ್ನಾಗಿ ಬರ್ತದೆ. ಹೌದು. ಈಗ ಇದಕ್ಕೆ ಶುಂಠಿ ಹಾಕ್ತಿದ್ದೇನೆ. ಶುಂಠಿ ಹಾಕ್ತಿದ್ದೀರಾ? ಓಕೆ. ಈಗ ತೆಂಗಿನ ತುರಿ. ಓಕೆ, ಇದು ಆಪ್ಷನ್ ಅಲ್ಲ? ಹೌದು. ಬೇಕಿದ್ರೆ ಹಾಕ್ಬೋದು. ಕೆಲವರಿಗೆ ತೆಂಗಿನ ತುರಿಗೆ ಹಾಕಿದರೆ ಆಗಲ್ಲ ಪಲ್ಯಕ್ಕೆಲ್ಲ. ಪಲ್ಯ ಥರ ಯೂಸ್ ಮಾಡ್ಬೋದಾ ಈಗ ಇದಕ್ಕೆಲ್ಲ? ಊಟದ ಜೊತೆ ಎಲ್ಲ ಊಟದ ಜೊತೆ, ಚಪಾತಿ ಜೊತೆ. ಹಾಂ ಹಾಂ. ಸಂತೋಷ್ ರೈಸ್ ಮಿಲ್ಸ್ನವರ ಬಿಸಿ ಬಿಸಿ ಗಂಜಿ. ಹಾಂ, ಅದಕ್ಕೆಲ್ಲ ಭಾರಿ ಒಳ್ಳೆಯದು. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಓಕೆ, ಆಯ್ತಿದ್ದು ಸರಿಯಾ? ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ ಓಕೆ, ಈಗ ಸರ್ವ್ ಮಾಡ್ತೀರಲ್ಲ? ಹೌದು. ಜೊತೆಗೆ ನೀವು ಚಪಾತಿ ಜೊತೆ ಒಳ್ಳೆಯದಾಗ್ತದೆ ಅಂತೇಳಿ ಚಪಾತಿ ಕೂಡ ತಂದಿದ್ದೀರಾ. ಇಲ್ಲದಿದ್ದರೆ ಗಂಜಿ ಊಟದಕ್ಕೂ ಕೂಡ ನೀವು ಬಿಸಿ ಬಿಸಿ ಗಂಜಿ ಜೊತೆ ಸಂತೋಷ್ ರೈಸ್ ಮಿಲ್ಸ್ ಅವರ ಬಾಯ್ಲ್ಡ್ ರೈಸಿಗೆ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದೀರಾ. ಹೌದು. ಓಕೆ, ಚಪಾತಿ ಜೊತೆ ಆಲೂಗಡ್ಡೆ ಮತ್ತು ಪಾಲಕ್ ಸೊಪ್ಪು ಹಾಕಿ ಒಂದು ಸಬ್ಜಿ. ಓಕೆ, ಪಾಲಕ್ ಸೊಪ್ಪು ಮತ್ತು ಆಲೂಗಡ್ಡೆಯ ಸಬ್ಜಿ ರೆಡಿಯಾಗಿದೆ. ಜೊತೆಗೆ ಚಪಾತಿ ಕೂಡ ಕೊಟ್ಟಿದ್ದಾರೆ. ಓಕೆ, ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ, ಟೇಸ್ಟ್ ನೋಡೋದೇ ಬಾಕಿಯಲ್ಲ. ಓಕೆ, ನೋಡೋಲ್ಲ. ಓಕೆ, ಮಮತಾ ಸಾಕಾಗಿರುವಂತಹ ಪಾಲಕ್ ಸೊಪ್ಪು ಮತ್ತು ಆಲೂಗಡ್ಡೆಯ ಸಬ್ಜಿ ರೆಡಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಚಪಾತಿ ಕೂಡ ಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಆಲೂ ಪಾಲಕ್ ಸಬ್ಜಿ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಕಿ ಜೀರಿಗೆ ಸಿಡಿಸಿ ಆಲೂಗಡ್ಡೆ ಹೋಳುಗಳನ್ನು ಹುರಿಯಿರಿ. ಆಲೂಗಡ್ಡೆ ಅರ್ಧ ಬೆಂದ ನಂತರ ಕರಿಬೇವು, ಹಸಿಮೆಣಸು, ಹೆಚ್ಚಿದ ಈರುಳ್ಳಿ, ಪಾಲಕ್ ಸೊಪ್ಪು, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ತರಕಾರಿ ಪೂರ್ತಿ ಬೆಂದ ನಂತರ 2 ಚಮಚದಷ್ಟು ಚಿಕನ್ ಮಸಾಲ ಪುಡಿ ಹಾಕಿ ಶುಂಠಿ ತುರಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಆಲೂ ಪಾಲಕ್ ಸಬ್ಜಿ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ ಪಾಲಕ್ ಸೊಪ್ಪು ಮತ್ತು ಆಲೂಗಡ್ಡೆಯ ಸಬ್ಜಿ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ವಿರಾಮದೊಳಗೆ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂದ, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಮಮತಾ ಮ್ಯಾಮ್ ಸಗದಾಗಿರುವಂತಹ ಏನೋ ಸಬ್ಜಿ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಒಂದು ಜ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಅವ್ರು ಜ್ಯೂಸ್ ಕೇಳೋಣ. ಎಸ್ ಮ್ಯಾಮ್, ಇವಾಗ ಬನಾನಾ ಮತ್ತು ಕ್ಯಾರೆಟ್ ಜ್ಯೂಸ್ ಅಲ್ಲ, ಅದು ಹೇಗೆ ನಿಮಗೆ ಅಂದರೆ ಇದರಲ್ಲಿ ಎರಡು ಜ್ಯೂಸ್ ಮಾಡ್ಬೋದಲ್ಲ, ಒಂದು ಬನಾನಾ ಜ್ಯೂಸ್ ಮಾಡ್ಬೋದು, ಇಲ್ಲದ್ರೆ ಕ್ಯಾರೆಟ್ ಜ್ಯೂಸ್ ಅಂತ ಮಾಡ್ಬೋದು. ಎರಡನ್ನು ಹಾಕಿ ಒಮ್ಮೆ ಮಾಡೋದು ಅಂತ ಹೇಳಿದರೆ 2 in 1 ಅಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಏನು ಬೇಕು ಫಸ್ಟಿಗೆ? ಮಿಕ್ಸಿ ಜಾರ್ ಕೊಡಿ. ಫಸ್ಟಿಗೆ ಮಿಕ್ಸಿ ಬೇಕಾ? ಓಕೆ, ಇದಕ್ಕೆ ಒಂದು ಕಪ್ಪು ಕ್ಯಾರೆಟ್ ತಗೊಂಡಿದ್ದೇನೆ. 1 ಕಪ್ ಅಲ್ಲ, 2 ಕ್ಯಾರೆಟ್ ಉಂಟಾ? ಹಾಂ, 2 ಉಂಟು. ಬಾಳೆಹಣ್ಣು 2 ತಗೊಂಡಿದ್ದೇನೆ. ಬಾಳೆಹಣ್ಣು ಕಟ್ ಮಾಡಬೇಕು ಅಂತಿಲ್ಲ, ಯಾಕಂದರೆ ಅದು ಸ್ಮೂತ್ ಇರುತ್ತಲ್ಲ. ಓಕೆ, ಈಗ ಇದಕ್ಕೆ ಗೇರು ಬೀಜ ಹಾಕ್ತಿದ್ದೇನೆ. ದ್ರಾಕ್ಷಿ. ಓಕೆ, ಕೆಲವರೆಲ್ಲ ಬಾದಾಮಿ ಎಲ್ಲ ಇದ್ದರೆ ಅದನ್ನು ಮೇಲ್ಗಡೆ ಕಟ್ ಮಾಡಿ ಹಾಕ್ತಾರೆ, ಆ ಥರ ಹಾಕ್ಬೋದಲ್ಲ? ಹೌದು. ಇದು ಏಲಕ್ಕಿ. ಓಕೆ, ಇದು ಘಮ ಘಮ ಜ್ಯೂಸ್ ಬರ್ಬೋದಲ್ಲ? ಹೌದು, ಬಾಳೆಹಣ್ಣು ಸಿಹಿ ಇರ್ತದೆ. ಹೌದು, ಸಕ್ಕರೆ ಬೇಕಿದ್ರೆ ಹಾಕೋದು. ಸಿಹಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಬೋದು. ಓಕೆ, ಮೆಜರ್ಮೆಂಟ್ಸ್ ನೋಡ್ಕೊಂಡು ಹಾಕ್ಬೋದಲ್ಲ? ಹೌದು. ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ರನ್ ಮಾಡುವ, ಮತ್ತೆ ಬೇಡ, ಮತ್ತೆ ಹಾಕು. ಓಕೆ, ಮಿಕ್ಸ್ ಆಗುವಷ್ಟು ಹಾಲು ಹಾಕಿ ರನ್ ಮಾಡಬೇಕಲ್ಲ? ಈಗ ಇಷ್ಟನ್ನು ನಾನೀಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಓಕೆ, ಸಾಕಾಗುತ್ತಾ? ಕರೆಕ್ಟಾಗಿದೆಯಲ್ಲ? ಹೌದು, ಸ್ವಲ್ಪ ಹಾಕ್ತೇನೆ. ಈಗ ಉಳಿದ ಹಾಲನ್ನು ಹಾಕಿ ಅದನ್ನು ಒಟ್ಟಿಗೆ ಮಿಕ್ಸ್ ಮಾಡ್ತಾರೆ. ಓಕೆ, ಇದು ಒಂದು 2 ರೌಂಡ್ ತಿರುಗಿ ಸಾಕಲ್ಲ? ಹಾಗೆ ಇದಕ್ಕೆ ಹಾಕ್ತಿದ್ದೇನೆ. ಆಲ್ಮೋಸ್ಟ್ ಒಂದು 2-3 ಗ್ಲಾಸ್ ಆಯ್ತು ಅಂತಲ್ಲ? ಹೌದು. ಓಕೆ, ಇದೀಗ ಆಗಿದೆ. ಓಕೆ, ಗ್ಲಾಸ್ ಅಂತೂ ರೆಡಿ ಇದೆ. ಹೌದು. ಐಸ್ ಕ್ಯೂಬ್ ಬೇಕಿದ್ರೆ ಹಾಕೊಳ್ಬೋದಲ್ಲ? ಹಾಂ, ಹಾಕ್ಬೋದು. ಓಕೆ, ಬನಾನಾ ಜ್ಯೂಸಿಗೆಲ್ಲ ಐಸ್ ಕ್ಯೂಬ್ ಇದ್ದರೆ ಚೆಂದ ಅಲ್ಲ? ಹೌದು. ಹಾಗೆ ತಿನ್ನೋದಕ್ಕಿಂತ ಕೋಲ್ಡ್ ಇದ್ದಷ್ಟು ಜ್ಯೂಸ್ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳು ಬೇಕಿದ್ರೆ ಸ್ವಲ್ಪ ಕೋಲ್ಡ್ ನೀರು, ಐಸ್ ನೀರು ಆ್ಯಡ್ ಮಾಡ್ಕೊಳ್ಬೋದಲ್ಲ? ಓಕೆ, ಇದು ಸ್ವಲ್ಪ ಮಂದಾಗಿದೆ ಅಂತಲ್ಲ? ಹೌದು. ಅದೇ ಗೋಡಂಬಿ ಎಲ್ಲ ಹಾಕಿದ ಕಾರಣ ಸ್ವಲ್ಪ ಮಂದ ಜಾಸ್ತಿ ಬರುತ್ತೆ ಅಂತಲ್ಲ? ಈಗ ಹಾಕ್ತಿದ್ದೇನೆ. ಓಕೆ, ಕಲರ್ ಕೂಡ ನೋಡಿ ಮಿಕ್ಸ್ ಆಗಿದೆ ನೋಡಿ ಅಲ್ಲ? ಹೌದು. ಈಗ ಐಸ್ ಕ್ಯೂಬ್ ಹಾಕಿದ್ದೇನೆ. ಓಕೆ, ಕ್ಯಾರೆಟ್ ಮತ್ತು ಬನಾನದ ಮಿಲ್ಕ್ ಶೇಕ್. ಕ್ಯಾರೆಟ್ ಮತ್ತು ಬನಾನಾ ಮಿಲ್ಕ್ ಶೇಕ್ ರೆಡಿ ಅಲ್ಲ? ಗಮ್ಮದಾಗಿ ಕಾಣ್ತು ನೋಡಿ. ಈ ಥರ ಎಲ್ಲ ಜ್ಯೂಸ್ ಮಾಡಿಕೊಟ್ರೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಇಲ್ಲ, ಗಮ್ಮತ್ತು ತಿನ್ನೋದೆ, ಕುಡಿಯೋದೆ. ಓಕೆ, ಟೇಸ್ಟ್ ನೋಡೋದಾಗಿದ್ರೆ ಈಗ. ಓಕೆ, ಮಮತಾ ಸಾಕಾಗಿರುವಂತಹ ಕ್ಯಾರೆಟ್ ಮತ್ತು ಬನಾನಾ ಹಾಕಿ ಸ್ಪೆಷಲ್ ಆಗಿ ಮಿಲ್ಕ್ ಶೇಕ್ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬನಾನಾ ಕ್ಯಾರೆಟ್ ಮಿಲ್ಕ್ ಶೇಕ್ ತಯಾರಿಸುವ ವಿಧಾನ. ಮೊದಲು 1 ಕಪ್ ಕ್ಯಾರೆಟ್ಗೆ 2 ಬಾಳೆಹಣ್ಣು, 5ರಿಂದ 6 ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ರುಚಿಗೆ ಅನುಸಾರವಾಗಿ ಸಕ್ಕರೆ, ಸ್ವಲ್ಪ ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪೂರ್ತಿ ಬ್ಲೆಂಡ್ ಆದ ನಂತರ ಇನ್ನುಳಿದ ಹಾಲು ಹಾಕಿ ಬ್ಲೆಂಡ್ ಮಾಡಿಟ್ಟುಕೊಳ್ಳಿ. ಈಗ ತಯಾರ್ ಬನಾನಾ ಕ್ಯಾರೆಟ್ ಮಿಲ್ಕ್ ಶೇಕ್. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಯಾವ ನೋಡೋ ಟೇಸ್ಟ್ ಫಸ್ಟಿಗೆ? ಚಪಾತಿ ಒಟ್ಟಿಗೆ. ಫಸ್ಟಿಗೆ ಚಪಾತಿ ಒಟ್ಟಿಗೆ ಅದನ್ನು ತಿನ್ನು ಅಂತ ಹೇಳಿದ್ದೀರಾ? ಓಕೆ, ತಗೊಳ್ಳಿ ನೀವು ಕೂಡ. ಪಾಲಕ್ ಮತ್ತು ಆಲೂಗಡ್ಡೆ ಸಬ್ಜಿ ಅಲ್ಲ? ಕರೆಕ್ಟಾಗಿದೆ. ಬಟಾಟೆ ಕೂಡ ಪರ್ಫೆಕ್ಟ್ ಬಂದಿದೆ ಅಲ್ಲ?
ಆ ಥರ ಫ್ರೈ ಮಾಡಿ ಬಟಾಟೆ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತಲ್ಲ, ಟೇಸ್ಟ್ ಕೂಡ ಸಾಕಾಗಿದೆ. ಹದ ಆಗಿ ಖಾರ ಉಪ್ಪು ಎಲ್ಲ ಕರೆಕ್ಟ್ ಬಂದಿದೆ. ಚಪಾತಿಗಂತೂ ಪರ್ಫೆಕ್ಟ್ ಮ್ಯಾಚ್. ಈಗ ಇನ್ನೊಂದು ಜ್ಯೂಸ್, ಬನಾನಾ ಮತ್ತು ಕ್ಯಾರೆಟ್ ಜ್ಯೂಸ್ ಅಲ್ಲ. ಹಾಂ, ಇದಂತೂ ಸಾಕಾಗಿದೆ. ಈ ಜ್ಯೂಸನ್ನಂತೂ ಫುಲ್ಲು ಕಾಲ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಜೊತೆಗೆ ನೀವು ಅದಕ್ಕೆ ಏಲಕ್ಕಿ ಮತ್ತು ಏನು ಡ್ರೈ ಫ್ರೂಟ್ಸ್ ಹಾಕಿದ್ದು ಪಕ್ಕಾ ಪರ್ಫೆಕ್ಟ್ ಮ್ಯಾಚ್ ಆಗಿದೆಲ್ಲ. ಏಲಕ್ಕಿಯ ಪರಿಮಳ ಹಾಗೆ ಬರ್ತಾ ಉಂಟು ಬಾಯಿಗೆ, ಸ್ವಲ್ಪ ಹೋದರೂ ಸಾಕು. ಚೆನ್ನಾಗಿತ್ತು ಮ್ಯಾಮ್. ಇದಂತೂ ಇವಾಗಿನ ಏನು ಮಧ್ಯಾಹ್ನದ ಹೊತ್ತಿಗೆಲ್ಲ ಸಿಕ್ಕಿದರೆ ಫುಲ್ಲು ಖಾಲಿ ಮಾಡ್ಬೋದು. ಎರಡು ಅಡುಗೆ ಕೂಡ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಬಂದಿತ್ತು. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ? ನಮಗೆ ಖುಷಿ ಆಯಿತು. ಈ ಥರ ಜ್ಯೂಸ್ ಎಲ್ಲ ಮಾಡಿಬಿಟ್ರೆ ಇನ್ನೂ ಖುಷಿ ಆಗುತ್ತೆ. ಓಕೆ, ವೀಕ್ಷಕರಿಗೂ ಕೂಡ ಒಂದು ಸ್ಪೆಷಲ್ ಜ್ಯೂಸ್, ಈ ಥರದ್ದೆಲ್ಲ 2 ಫ್ರೂಟ್ಸ್ ಮಿಕ್ಸ್ ಮಾಡಿ ಹಾಕೋದು ಒಂದು ಒಳ್ಳೆ ರೀತಿಯ ಜ್ಯೂಸ್ ಅಂತ ಹೇಳ್ಬೋದು. ಆರೋಗ್ಯ ಕೂಡ ಒಳ್ಳೆಯದು ಅಂತ ಹೇಳ್ಬೋದು. ಈಗ ಕ್ಯಾರೆಟ್ ಎಲ್ಲ ಓಕೆ. ನಮ್ಮ ಈ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ಬಿಳಿ ಅವಲಕ್ಕಿ ಇವರ ಕಡೆಯಿಂದ ಒಂದು ಗಿಫ್ಟ್. ಜೊತೆಗೆ ನಾನಾ ಮಸಾಲ ಅವರ ಕಡೆಯಿಂದ ಸ್ಪೆಷಲಾಗಿ ಮಸಾಲ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಮ್ಯಾಮ್ ಸಾಕಾಗಿರುವಂತಹ ಪಾಲಕ್ ಮತ್ತು ಆಲೂಗಡ್ಡೆ ಹಾಕಿ ಸ್ಪೆಷಲ್ ಆದಂತಹ ಸಬ್ಜಿ, ಜೊತೆಗೆ ಕ್ಯಾರೆಟ್ ಮತ್ತು ಬನಾನಾ ಹಾಕಿ ಸ್ಪೆಷಲ್ ಜ್ಯೂಸ್ ಕೂಡ ಮಾಡಿದ್ದಾರೆ. 2 ಕೂಡ ಟೇಸ್ಟಿಯಾಗಿತ್ತು, ಗಮದಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತು ಸಂಚಿಕೆ ನೈರಿ ನಡೆಸ್ತಿದ್ದಾರೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.